ಗೋಷ್ಠಿಯಲ್ಲಿ ಗೌರವಾನ್ವಿತ ನಮ್ಮ ಕುರುಪೂರ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸುರೇಂದ್ರ ಕಂಬಳಿ ಹಾಗೆಯೇ ಅನುಷ್ಠಾನ ಸಮಿತಿಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಸುರೇಂದ್ರ ಕಂಬಳಿ ಅವರು ನನ್ನ ಜೊತೆ ಇದ್ದಾರೆ. ಹಾಗೆಯೇ ಗುರುಪುರ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯುಪಿ ನಿಕಟಪೂರ್ವ ಸದಸ್ಯರು ಯುಪಿ ಇಬ್ರಾಹಿಂ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆಯೇ ಪರಿಶಿಷ್ಟ ಘಟಕದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದ ಸುನೀಲ್ ಅದ್ದೆಪಾಡಿ ಅವರಿದ್ದಾರೆ. ಹಾಗೆಯೇ ಪರಿಶಿಷ್ಟ ಪಂಗಡದ ಮಹಿಳಾ ಘಟಕದ ಅಧ್ಯಕ್ಷನೆಯಾದ ಕಲ್ಲೂರ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾದ ಮಾಲತಿ ಅವರು ಸಹ ಇದ್ದಾರೆ. ಎಲ್ಲರಿಗೂ ವಂದನೆಯನ್ನು ಮಾಡುತ್ತಾ ಇವತ್ತಿನ ಕಂದಾವರ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷೆಯಾಗಿದ್ದೇನೆ. ಪ್ರಸ್ತುತ ಗ್ರಾಮ ಪಂಚಾಯತಿನ ಸದಸ್ಯರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೇನೆ. ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು 2018ನೇ ಇಸವಿಯಲ್ಲಿ ಸರ್ವೆ ನಂಬರ್ 135/3ರಲ್ಲಿ ಕೌಡೂರು ಎಂಬಲ್ಲಿ ನಾವು ನಿವೇಶನಕ್ಕೆ ಕಾಯ್ದಿರಿಸಿದ ಜಾಗದಲ್ಲಿ 189 ಹಕ್ಕುಪತ್ರವನ್ನು ನಾವು ಕೊಟ್ಟಿದ್ದೆವು. ಆ ಸಂದರ್ಭದಲ್ಲಿ ಶಾಸಕರಾದ ಮೊಯ್ದೀನ್ ಬಾವರವರ ಉಪಸ್ಥಿತಿಯಲ್ಲಿ ಹಾಗೆಯೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನನ್ನ ಉಪಸ್ಥಿತಿಯಲ್ಲಿ 189 ಹಕ್ಕುಪತ್ರವನ್ನು ನಾವು ಆವತ್ತು ಕೊಟ್ಟಿದ್ದೆವು. ಆದರೆ ಇಷ್ಟರವರೆಗೆ ಈಗ ಆಡಳಿತ ಮಾಡುವಂತಹ ಬಿಜೆಪಿ ಬೆಂಬಲಿತ ಏನು ಆಡಳಿತ ಕಂದಾವರ ಗ್ರಾಮ ಪಂಚಾಯತಿನಲ್ಲಿ ಮಾಡ್ತಾ ಇದ್ದಾರ ಅವರು ಇಷ್ಟರವರೆಗೆ ಒಂದೇ ಒಂದು ಮನೆಯನ್ನ ಕಟ್ಟಿಕೊಡ್ಲಿಲ್ಲ ಮತ್ತು ಹಕ್ಕುಪತ್ರ ಪಡೆಕೊಂಡವರನ್ನ ಸುಮ್ಮನೆ ಸತಾಯಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ ನಾವು ಕೊಟ್ಟ ಹಕ್ಕುಪತ್ರವನ್ನೇ ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ನಾವು ಕೊಟ್ಟ ಹಕ್ಕುಪತ್ರವನ್ನು ಎರಡು ಬಾರಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ನಿಜವಾಗಲೂ ಒಂದು ವಿಷಾದನೀಯ. ನಾವು ಕೊಟ್ಟ ಹಕ್ಕುಪತ್ರವನ್ನು ಪುನಃ ಅವರ ಜನಪ್ರಿಯತೆಯನ್ನು ಉಳಿಸಿಕೊಳ್ಳುವಂಥದ್ದು. ಈ ಕ್ಷೇತ್ರದ ಶಾಸಕರು ಏನಿದ್ದಾರೆ ಅವರ ಒಂದು ಜನಪ್ರಿಯತೆ ಅಂದ್ರೆ ನಮ್ಮಲ್ಲಿ ಅವರು ಯಾವುದೇ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯನ್ನು ಮಾಡದೆ ನಾವೇನು ಹಕ್ಕುಪತ್ರ ಕೊಟ್ಟಿದ್ದೇವೆ ಅದನ್ನೇ ಕೊಡುವಂತ ಪುನರಪಿ ಜನರನ್ನು ಕರೆಸುವುದು ಅದು ಹಕ್ಕುಪತ್ರವನ್ನು ಕೊಡುವಂತ ಕಾರ್ಯಕ್ರಮ. ಅವರ ಕಾರ್ಯಕ್ರಮ ಏನಾಗಿರ್ಬೇಕು, ಅವರು ನಾವು ಕೊಟ್ಟ ಏನು 135/3 ಏನು ಸರ್ಕಾರಿ ಕಾಯ್ದಿರಿಸಿದ ಜಾಗದಲ್ಲಿ ಹಕ್ಕುಪತ್ರ ಕೊಟ್ಟದ್ದು ಅಲ್ಲಿ ಮೂಲ ಸೌಕರ್ಯವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ಶಾಸಕರು ಮಾಡಬೇಕಿತ್ತು. ಅದು ಯಾವುದೇ ಕಾರ್ಯಕ್ರಮವನ್ನು ಅವರು ಮಾಡಲಿಲ್ಲ. ಅವರ ಸಾಧನೆ ಏನು ಅಂತ ಹೇಳಿದ್ರೆ ಅದೇ ಹಕ್ಕುಪತ್ರವನ್ನು 2 ಬಾರಿ ಕಾರ್ಯಕ್ರಮ ಮಾಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರು ನಮ್ಮ ಕ್ಷೇತ್ರದ ಜನರಿಗೆ ಮಾಡುವಂತ ಅದೊಂದು ಮೋಸ ಅಂತ ನಾನು ಹೇಳ್ತೇನೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ ಮೊನ್ನೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ನಮ್ಮ ಕಂದಾವರ ಪಂಚಾಯತಿ ವ್ಯಾಪ್ತಿಯ ಕೊಳಂಬೆ ಗ್ರಾಮದಲ್ಲಿ ಒಂದು ವಸತಿ ಸಮುಚ್ಚಯ ದೊಡ್ಡದು ಒಂದು ತಲೆ ಎತ್ತಿದೆ. ಅದರ ಮುಂಭಾಗದಲ್ಲಿ ನಮ್ಮ ಸರಕಾರ ಜಾಗ ಇದೆ. ಆ ಸರ್ಕಾರಿ ಜಾಗದಲ್ಲಿ ನಾವು ಅಂದುಕೊಂಡದ್ದು ಪಂಚಾಯತಿಗೆ ಇನ್ಕಮ್ ಬರುವಂತಹ ಅಲ್ಲಿ ಏನು ಅಂಗಡಿ ಕಟ್ಟಡಗಳನ್ನು ಕಟ್ಟಬೇಕು ಅಂತ ನಾವು ಅಂದುಕೊಂಡಿದ್ದೆವು. ಆದರೆ ಈಗ ಆಡಳಿತ ಮಾಡುವಂತಹ ಬಿಜೆಪಿ ಬೆಂಬಲಿತ ಏನು ಅಧಿಕಾರ ಮಾಡ್ತಾ ಇದ್ದಾರ ಅವರು ಏನು ವಸತಿ ಸಮುಚ್ಚಯ ಇದೆ ಅವರಿಗೆ ಅಲ್ಲಿ ದೊಡ್ಡದೊಂದು ಗಾರ್ಡನ್ ಮಾಡಲಿಕ್ಕೆ ಅವರು ಸಹಕಾರವನ್ನು ಮಾಡಿದ್ದಾರೆ. ಯಾರು? ನಮ್ಮ ಈಗಿನ ಆಡಳಿತದವರು ಬಂಡವಾಳಶಾಹಿಗಳ ಜೊತೆಗೂಡಿ. ನಿಜವಾಗ್ಲೂ ಪಂಚಾಯತಲ್ಲಿ ಆಡಳಿತ ಮಾಡುವಾಗ ಪಂಚಾಯತಿಗೆ ಇನ್ಕಮ್ ಬರುವಂತ ವ್ಯವಸ್ಥೆಗಳನ್ನ ಮಾಡುವಂಥದ್ದು ಎಲ್ಲರೂ ಮಾಡುವಂಥದ್ದೇ. ಆದರೆ ಈಗಿನ ಈ ಒಂದು ಆಡಳಿತ ಬಂಡವಾಳಶಾಹಿಗಳ ಜೊತೆಗೂಡಿ ಆ ಸರ್ಕಾರಿ ಜಾಗ ಏನು ಉಂಟ ವಸತಿ ಸಮುಚ್ಚಯದ ಮುಂಭಾಗ ಅದನ್ನ ಆಕ್ರಮಣ ಮಾಡಲಿಕ್ಕೆ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಖಂಡನೀಯ. ಇದು ನಮ್ಮ ಗ್ರಾಮಸ್ಥರಿಗೆ ಮಾಡುವಂತ ಅನ್ಯಾಯ. ಅದರ ಬಗ್ಗೆ ನಾನು ಖಂಡಿಸ್ತೇನೆ. ಈ ವಿಷಯದ ಬಗ್ಗೆ ಕಂದಾವರ ಗ್ರಾಮ ಪಂಚಾಯತಿನ ಸಾಮಾನ್ಯ ಸಭೆಯಲ್ಲಿ ಮೊನ್ನೆ ನಡೆದಂತಹ ಒಂದು ಸಾಮಾನ್ಯ ಸಭೆಯಲ್ಲಿ ನಾವು ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ
ಸರ್ಕಾರಿ ಜಾಗ ಏನು ಉಂಟು ಅದರಲ್ಲಿ ನಮ್ಮ ಪಂಚಾಯತಿಗೆ ಇನ್ಕಮ್ ಬರುವಂತಹ ಬಿಲ್ಡಿಂಗ್ಗಳನ್ನು ಕಟ್ಟಬೇಕು, ಅಂಗಡಿ ಮುಂಗಟ್ಟುಗಳನ್ನು ಕಟ್ಟಿ ಪಂಚಾಯತಿಗೆ ಇನ್ಕಮ್ ಬರಬೇಕು. ನೀವು ಬಂಡವಾಳಶಾಹಿಗಳ ಜೊತೆ ಸೇರಿಕೊಂಡು ಅದನ್ನು ಅವರಿಗೆ ಬಿಟ್ಟು ಕೊಡಬಾರ್ದು ಅಂತ ನಾವು ಹೇಳಿದಾಗ ಅದನ್ನು ನೀವು ಮಾತಾಡಬಾರ್ದು ಅಂತ ಹೇಳಿ ಅಲ್ಲಿ ನಮ್ಮನ್ನು ಮಾತಾಡಲಿಕ್ಕೆ ಅವಕಾಶ ಕೊಡದೆ ತೊಂದರೆಯನ್ನು ಮಾಡಿದ್ರು. ನಾವು ಆ ವಿಷಯ ಮಾತಾಡಬಾರ್ದು, ನಮ್ಮಲ್ಲಿ ಏನು ಮೆಜಾರಿಟಿ ಉಂಟು, ನಾವು ಹೇಳಿದ್ದೇ ನಡೆಯುವುದು ಅಂತ. ಆವಾಗ ಅವರ ಬೆಂಬಲಿತ ಸದಸ್ಯನೊಬ್ಬ ವಿಡಿಯೋ ಮಾಡಿ ಪಂಚಾಯತಿನ ಒಳಗೆ ಸಾಮಾನ್ಯ ಸಭೆಯಲ್ಲಿ ವಿಡಿಯೋ ಮಾಡಿ, ಈಗ ಪಂಚಾಯತಿನ ಸಭೆಯಲ್ಲಿ ನಾವು ಚರ್ಚೆ ಮಾಡುವಾಗ ನಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡುವಂಥದ್ದು, ಅಲ್ಲಿ ಆ ಅಧ್ಯಕ್ಷರ ಬೆಂಬಲಿತ ಸದಸ್ಯನೊಬ್ಬ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ದ. ಯೂಟ್ಯೂಬಲ್ಲಿ ಹಾಕಿ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಬಗ್ಗೆ, ನಮ್ಮ ಸದಸ್ಯರ ಬಗ್ಗೆ ಒಂದು ಅಪಹಾಸ್ಯ ಮಾಡಿದ ಹಾಗೆ ಅಲ್ಲಿ ಕೆಳಗೆ ಬರೆದು ಎಲ್ಲ ಹಾಕಿದ್ದ. ಅದು ನಿಜವಾಗಲೂ ಖಂಡನೀಯ. ಹಾಗೆಲ್ಲ ಮಾಡಬಾರ್ದು. ಪಂಚಾಯತಿನ ಸಾಮಾನ್ಯ ಸಭೆ ಅಂತ ನಡೆಯುವಾಗ ಸಮಾಜದ ಗ್ರಾಮದ ಹಿತದೃಷ್ಟಿಯಿಂದ ಚರ್ಚಿಸುವುದು ಸಾಮಾನ್ಯ. ಅಲ್ಲಿ ಪರ ಮಾತಾಡ್ತಾರ, ವಿರೋಧ ಮಾತಾಡ್ತಾರ, ಅದು ಮತ್ತೆ ವಿಷಯ. ಇದಕ್ಕಿಂತ ಮೊದಲು ಸಹ ಏನು ನಮ್ಮ ಅಧ್ಯಕ್ಷರನ್ನು ಬೆಂಬಲಿಸುವಂತಹ ವ್ಯಕ್ತಿಯೊಬ್ಬ ಹಲವಾರು ಬಾರಿ ಪಂಚಾಯತಿನ ಒಳಗೆ ಚರ್ಚೆ ಮಾಡುವಾಗ ಅದನ್ನು ವಿಡಿಯೋ ಮಾಡಿ ವೈರಲ್ ಮಾಡುವಂಥದ್ದು, ಯೂಟ್ಯೂಬ್ಗೆ ಹಾಕುವಂಥದ್ದು ಮಾಡ್ತಾ ಇದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಹಾಗೆಯೇ ಇವರ ಒಂದು ಆಡಳಿತಕ್ಕೆ ನಿದರ್ಶನವೆಂಬಂತೆ ಕೊಳಂಬೆ ಗ್ರಾಮದ ಉಳ್ಳಗುಡ್ಡೆ ಎಂಬಲ್ಲಿ ಕಳೆದ 4 ವರ್ಷದಿಂದ ಅವರು ಪ್ರತಿ ಬಾರಿ ಪಂಚಾಯತಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ, ನಮಗೆ ನೀರು ಬರ್ತಾ ಇಲ್ಲ. ಇದರ ಬಗ್ಗೆ ನಮ್ಮ ತಾಲೂಕಿನ ಇವರಿಗೆ ಗೊತ್ತು. ಮೊದಲು ಇದ್ದ ನಾಗರಾಜ್ ಅಂತ ಒಬ್ರು ಇದ್ರು, ಅವರಿರುವಾಗ ಸಹ ಇತ್ತು, ಅವರು ಸಹ ಬಂದು ನೋಡಿ ಹೋಗಿದ್ದಾರೆ. ಇಷ್ಟರವರೆಗೆ ಆ ಒಂದು ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡಲಿಲ್ಲ. ಎಲ್ಲಿಯವರೆಗೆ ಒಂದು ಸಮಸ್ಯೆ ಆಗಿದೆ ಅಂದ್ರೆ ಆ ಊರಲ್ಲಿ ನೀರಿಲ್ಲದೆ ಪರಿಸರದವರೇ, ಅಕ್ಕಪಕ್ಕದವರೇ ಹೊಡೆದಾಡುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಇಲ್ಲಿ ಅಕ್ಕಪಕ್ಕದವರೇ ದ್ವೇಷ ಮಾಡುವಂಥದ್ದು, ಆ ದ್ವೇಷ ಮಾಡಿ ಹೊಡೆದಾಡಿಕೊಂಡು ಸ್ಟೇಷನ್ ಅಲ್ಲಿ FIR ಹಾಕುವಂತ ಒಂದು ಕಾರ್ಯಕ್ರಮ ಸಾಗಿದೆ. ಇದಕ್ಕೆ ಎಲ್ಲ ಮೂಲ ಕಾರಣ ನಮ್ಮ ಪಂಚಾಯತ್ ಆಡಳಿತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇದನ್ನು ಖಂಡಿಸ್ತೇನೆ. ಈ ರೀತಿ ಜನರಿಗೆ ನಾವು ತೊಂದರೆ ಮಾಡುವಂತಹ ಕಾರ್ಯಕ್ರಮ ಮಾಡಬಾರ್ದು. ಪಂಚಾಯತ್ ಏನು ಇದೆಯೋ ಜನರಿಗೆ ಸ್ಪಂದನೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಬೇಕು. ಆದ್ದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರ್ತದ್ದು.